ರಷ್ಯಾ ಹಾಗೂ ಉಕ್ರೇನ್ ನಡುವೆ ಯುದ್ಧ ಹಿನ್ನೆಲೆಯಲ್ಲಿ ತುಮಕೂರಿನ ಸಹೋದರ ಸಹೋದರಿಯರಿಬ್ಬರು ಉಕ್ರೇನ್ನಲ್ಲಿ ಸಿಲುಕಿದ್ದು ಅವರ ಕುಟುಂಬಸ್ಥರು ತೀವ್ರ ಆತಂಕಕ್ಕೀಡಾಗಿದ್ದಾರೆ. ತುಮಕೂರಿನ ರೂಪಶ್ರೀ ಹಾಗೂ ಅವರ ತಮ್ಮ ಸಮಂತ ಉಕ್ರೇನ್ನಲ್ಲಿ ಸಿಲುಕಿದವರಾಗಿದ್ದಾರೆ. ಉಕ್ರೇನ್ ಕಾರ್ಕಿವ್ ಸಿಟಿಗೆ ಮೆಡಿಕಲ್ ವ್ಯಾಸಂಗ ಮಾಡಲು ಹೋಗಿರುವ ವಿದ್ಯಾರ್ಥಿಗಳು ಕಳೆದ 3 ದಿನಗಳಿಂದ ಆತಂಕದಿಂದಲೇ ದಿನದೂಡುತ್ತಿದ್ದಾರೆ. ರೂಪಶ್ರೀ ಹಾಗೂ ಸಮಂತ ತಂದೆ ಮಂಜುನಾಥ್ ಹಾಗೂ ತಾಯಿ ಪ್ರೇಮಲತಾ ತೀವ್ರ ಆತಂಕಕ್ಕೀಡಾಗಿದ್ದು ತಮ್ಮ ಮಕ್ಕಳನ್ನು ಹೇಗಾದರೂ ಭಾರತಕ್ಕೆ ಮರಳಿ ಕರೆದುಕೊಂಡು ಬನ್ನಿ ಎಂದು ತುಮಕೂರು ಶಾಸಕ ಜ್ಯೋತಿ ಗಣೇಶ್ ರವರಿಗೆ ಮನವಿ ಮಾಡಿದ್ದಾರೆ. ನಮ್ಮನ್ನು ಪೋಲೆಂಡ್ಗೆ ಹೋಗಿ ಅಂತ ಹೇಳುತ್ತಿದ್ದಾರೆ. ಆದರೆ ಅಲ್ಲಿಗೆ ಸುಮಾರು 20 ಗಂಟೆ ಪ್ರಯಾಣ ಆಗುತ್ತೆ ಎಂದು ಮಕ್ಕಳು ಭೀತರಾಗಿದ್ದಾರೆ. ಸದ್ಯಕ್ಕೆ 3 ದಿನಗಳವರೆಗೆ ಆಹಾರ ಇದೆಯಂತೆ. ಹೀಗೆ ಮುಂದುವರಿದರೆ ತೊಂದರೆಯಾಗಲಿದೆ. ನೀರು ಕೂಡ ಸಿಗುವುದು ಕಷ್ಟವಾಗುತ್ತಿದೆ. ರಾಜ್ಯ ಹಾಗೂ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ತೀವಿ, ವಾಪಸ್ ಕರೆಸಿಕೊಡಿ. ಸದ್ಯಕ್ಕೆ ಬಂಕರ್ಗಳು ಮೆಟ್ರೋ ಸ್ಟೇಷನ್ಗಳಲ್ಲಿ ಇದ್ದಾರೆ. ಹೀಗಾಗಿ ಸಾಧ್ಯವಾದಷ್ಟು ಬೇಗ ವಾಪಸ್ ಕರೆಸಿಕೊಳ್ಳಿ. ಕಿಲೋಮೀಟರ್ಗೆ 1ರಂತೆ ಬಾಂಬ್ ಬ್ಲಾಸ್ಟ್ ಆಗುತ್ತಿದೆ. ಹೀಗಾಗಿ ತೀವ್ರ ಭಯವಾಗ್ತಿದೆ ಅಂತ ರೂಪಶ್ರೀ ಹಾಗೂ ಸಮಂತ ಹೇಳುತ್ತಿದ್ದಾರೆ ಎಂದು ಪೋಷಕರು ಆತಂಕ ವ್ಯಕ್ತಪಡಿಸಿದ್ದಾರೆ. ರೂಪಶ್ರೀ ತುಮಕೂರಿನ ಕ್ಯಾಸಂದ್ರದ ಬಸವಪಟ್ಟಣ ಬಳಿಯ ನಿವಾಸಿಯಾಗಿದ್ದಾರೆ. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.